ಮಂಗಳೂರಿನಲ್ಲಿ ನಡೆದ ಎಸ್ಟಿಪಿ ಕಾರ್ಯಕ್ರಮದಲ್ಲಿ ಪೊಲೀಸರ ವಿರುದ್ಧ ಘೋಷಣೆ ಕೂಗಿದ ವಿಚಾರದಲ್ಲಿ ಅಮಾಯಕರನ್ನ ಬಂಧನ ಮಾಡಲಾಗಿದೆ ಎಂದು ಎಸ್ಟಿಪಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅನ್ವರ್ ಸಾದತ್ ಬಜೆತ್ತೂರು ಹೇಳಿದರು. ಅವರು ಮಂಗಳೂರಿನ ಎಸ್ಟಿಪಿ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದರು. ಪೊಲೀಸ್ನಿಂದನೇ ಘೋಷಣೆ ಖಂಡನೀಯವಾಗಿದೆ. ಇದು ನಾಗರಿಕ ಸಮಾಜ ಒಪ್ಪತಕ್ಕಂತಹ ವಿಚಾರವಲ್ಲ. ಪೊಲೀಸರ ಬಗ್ಗೆ ಎಸ್ಟಿಪಿ ಗೌರವ ಹೊಂದಿದೆ. ವಿಡಿಯೋ ವೈರಲ್ ಬೆನ್ನಲ್ಲೇ ಪೊಲೀಸ್ ಅಧಿಕಾರಿಗಳನ್ನ ಎಸ್ಟಿಪಿ ನಾಯಕರು ಸಂಪರ್ಕಿಸಿ ಕಾನೂನು ಕ್ರಮಕ್ಕೆ ಒತ್ತಾಯಿಸಿದ್ರು. ಆದರೆ ಘಟನೆಯಲ್ಲಿ ಹಲವು ಅಮಾಯಕರನ್ನ ಬಂಧಿಸಲಾಗುತ್ತಿದೆ. ಕೆಲವೇ ಜನರು ಮಾಡಿದ ತಪ್ಪಿಗೆ ಹಲವರನ್ನ ಬಂಧಿಸಲಾಗಿದೆ. ಸಮಾವೇಶದಲ್ಲಿ ಭಾಗವಹಿಸದೇ ಇರೋರ ಬಂಧನ ಆಗಿದೆ. ಇದರಲ್ಲಿ ಪಕ್ಷದ ಕಾರ್ಯಕರ್ತರು, ಬೆಂಬಲಿಗರು ಸೇರಿದ್ದಾರೆ. ಬೆಂಗಳೂರು, ಮೈಸೂರಿಗೆ ತೆರಳಿ ಬಂಧಿಸಲಾಗಿದೆ. ಬೆಂಗಳೂರಿನಲ್ಲಿ ರೂಮ್ ಮಾಡಿರುವವರನ್ನ ಬಂಧಿಸುವ ವೇಳೆ ಜೊತೆಗಿದ್ದವರನ್ನ ಬಂಧಿಸಲಾಗಿದೆ. ಆಶ್ರಯ ನೀಡಿದ ಆರೋಪದಲ್ಲಿ ರೂಮ್ಮೇಟ್ಗಳ ಬಂಧನ ನಡೆದಿದೆ. ಸಮಾವೇಶದ ಮುನ್ನವೇ ಘೋಷಣೆಯನ್ನ ಕೂಗಲಾಗಿತ್ತು. ಆದರೆ ಘೋಷಣೆ ಕೂಗಿದವರು ನಮ್ಮ ಪಕ್ಷದವರು ಅಲ್ಲ. ವಿಡಿಯೋ ರಾತ್ರಿಯ ವೇಳೆ ವೈರಲ್ ಆಗಿತ್ತು. ಆದರೆ ಪೊಲೀಸರು ತಮ್ಮ ಮೇಲೂ ವಾಹನ ಹಾಯಿಸಲು ಯತ್ನಿಸಿದ್ದಾಗಿ ಆರೋಪಿಸಿದ್ದಾರೆ. ಎಸ್ಟಿಪಿ ಬೆಳವಣಿಗೆ ಸಹಿಸದೆ ಸಂಘ ಪರಿವಾರದ ಅಣತಿಯಂತೆ ಮಾಡಲಾಗುತ್ತಿದೆ. ಸಂಘ ಪರಿವಾರದವರು ಪೊಲೀಸರಿಗೆ ಧಮಕಿ ಹಾಕಿದರೆ ಬಂಧನ ಆಗ್ತಾ ಇಲ್ಲ. ಇದರ ವಿರುದ್ಧ ಎಸ್ಟಿಪಿ ಕಾನೂನಾತ್ಮಕ ಹೋರಾಟ ಮಾಡಲಿದೆ ಎಂದು ಹೇಳಿದರು. ಈ ಪರಿಸರದ ಕೆಲವು ಯುವಕರನ್ನು, ಅದರಲ್ಲಿ ನಮ್ಮ ಕಾರ್ಯಕರ್ತರು ಇದ್ದಾರೆ, ನಮ್ಮ ಬೆಂಬಲಿಗರು ಇದ್ದಾರೆ, ನಾಗರಿಕರು ಇದ್ದಾರೆ. ಈ ಕಾರ್ಯಕ್ರಮಕ್ಕೆ ಬರದಂತಹ ವ್ಯಕ್ತಿಗಳನ್ನು ಕೂಡ ಇವತ್ತು ಅವರು ಬಂಧನ ಮಾಡಿಕೊಂಡು ಬಂದು ಬೇರೆ ಬೇರೆ ಸೆಕ್ಷನ್ಗಳನ್ನು, ಕಠಿಣ ಸೆಕ್ಷನ್ಗಳನ್ನು ಹಾಕಿ ಅವರನ್ನು ಜೈಲಿಗೆ ಹಾಕುವಂತಹ ಒಂದು ದಬ್ಬಾಳಿಕೆಯ ನೀತಿಯನ್ನು ಇಲ್ಲಿ ಪೊಲೀಸ್ ಇಲಾಖೆ ಮಾಡ್ತಾ ಇದೆ. ಇದನ್ನು ಸೋಷಿಯಲ್ ಡೆಮೊಕ್ರಾಟಿಕ್ ಪಾರ್ಟಿ ಆಫ್ ಇಂಡಿಯಾ ಬಹಳ ಸ್ಪಷ್ಟವಾಗಿ ಖಂಡಿಸ್ತಾ ಇದೆ. ಇಲ್ಲಿ ನಮಗೆ ಹೇಳಲಿಕ್ಕಿರುವಂತದ್ದು, ಒಂದು ಪೊಲೀಸ್ ಇಲಾಖೆಯ ಮೇಲೆ ಯಾವುದಾದ್ರೂ ಒಂದು ಬೇಡದ ಶಬ್ದಗಳಿಂದ ಕರೆಯುವುದನ್ನು ನಾವೆಲ್ಲಿಯೂ ಕೂಡ ಸಮರ್ಥಿಸಿಕೊಂಡಿಲ್ಲ. ಇಲ್ಲಿ ಕಳೆದ ಹಲವಾರು ಸಮಯಗಳಿಂದ ನಾವು ನೋಡಿರಬಹುದು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಯಾವ ರೀತಿಯಾದ ಒಂದು ಅರಾಜಕತೆ ಸೃಷ್ಟಿಯಾಗ್ತಾ ಇದೆ ಅಂತ. ಇಲ್ಲಿ ಬಹಳ ಬಹಿರಂಗವಾಗಿ ಮಂಗಳೂರಿನ ದಕ್ಷಿಣ ಕನ್ನಡದ ಜಿಲ್ಲಾಧಿಕಾರಿಯವರನ್ನೇ ಏಕವಚನದಲ್ಲಿ ಕೊರಡಪಟ್ಟಿಯನ್ನು ಹಿಡಿದು ಎಳ್ಕೊಂಡು ಬರುತ್ತೇನೆ ಅಂತ ಹೇಳಿ ಜಗದೀಶ್ ಕಾರಂತರಂತಹ ಬಹು ಪ್ರಚೋದಿತ ಭಾಷಣ ಮಾಡುವಂತಹ ಸಂಘ ಪರಿವಾರದ ನಾಯಕರು ಅವರನ್ನು ಕರೀತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ನಿಮ್ಗೆ ಗೊತ್ತಿರಬಹುದು, ಪುತ್ತೂರಲ್ಲಿ ಹಿಂದೊಮ್ಮೆ ಪ್ರತಿಭಟನೆ ಮಾಡಿದಂತಹ ಸಂದರ್ಭದಲ್ಲಿ ಸಂಘ ಪರಿವಾರದ ಮುಖಂಡರಾದಂತಹ ಜಗದೀಶ್ ಕಾರಂತ ಅಲ್ಲಿನ ಗ್ರಾಮಾಂತರ ಠಾಣೆಯ ಕರ್ತವ್ಯದಲ್ಲಿದ್ದಂತಹ ಸಬ್ ಇನ್ಸ್ಪೆಕ್ಟರ್ ಅನ್ನು ಏಕವಚನದಲ್ಲಿ ಕರ್ಕೊಂಡು ಇನ್ನ ತಲೆಯನ್ನು ಬೋಳಿಸಿಕೊಂಡು ಕತ್ತಲ ಮೇಲೆ ಮೆರವಣಿಗೆ ಮಾಡ್ತೇನೆ ಅಂತ ಬಹಳ ರಾಜಾಘೋಷವಾಗಿ, ಘಂಟಾಘೋಷವಾಗಿ ಹೇಳಿದಂತಹ ಜಗದೀಶ್ ಕಾರಂತರನ್ನು ಇವತ್ತಿನವರೆಗೂ ಕೂಡ ಬಂಧನ ಮಾಡಲಿಕ್ಕೆ ಇಲ್ಲಿನ ಪೊಲೀಸ್ ಇಲಾಖೆಯಿಂದ ಸಾಧ್ಯವಾಗಲಿಲ್ಲ. ಸುದ್ದಿಗೋಷ್ಠಿಯಲ್ಲಿ ಎಸ್ಟಿಪಿ ದಕ್ಷಿಣ ಕನ್ನಡ ಜಿಲ್ಲಾಧ್ಯಕ್ಷರಾದ ಅಬೂಬಕರ್ ಕುಳಾಯ್, ಜಿಲ್ಲಾ ಕಾರ್ಯದರ್ಶಿ ಅಕ್ಬರ್ ಬೆಳ್ತಂಗಡಿ, ಮಂಗಳೂರು ವಿಧಾನಸಭಾ ಕ್ಷೇತ್ರ ಸಮಿತಿ ಅಧ್ಯಕ್ಷರಾದ ಇರ್ಷಾದ್ ಅಜ್ಜಿನಡ್ಕ ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.